Sedine mo mo gusto warin. Di shop uri siddav. Dress urata attariya. Engot yamandi kode nilada. Itu mallo player na dress watnata. Helem pura ha? Jaware. Amara di pakku ngat na dikha. Correct. 4.1 bonus plus 3 points. ಈ ಮಧ್ಯೆ ಕಬಡ್ಡಿಯನ್ನು ಗಮನಿಸುವಾಗ 10 Currency togi pun? Currency. ಈ ಮಧ್ಯೆ ಮತ್ತೊಂದು Currency? Currency bonus recharge togi pun? Manda thoda. ಅದು ಇಂಕ ನೋಟಿಫಿಕೇಶನ್ ಬರ್ತದೆ ಕಬಡ್ಡಿಯನ್ನು ಗಮನಿಸುವಾಗ 8-11 11-8ರಲ್ಲಿ ಮುನ್ನಡೆಯಲು ವಿವೇಕಾನಂದ ಸಂಸ್ಥೆ ಮತ್ತೆ ದಾರಿಯಲ್ಲಿ ಗಮನ ಕಾಲೇಜು ಕಡೆಯಿಂದ ಈ ಮಧ್ಯೆ ಮತ್ತೆ ಟ್ಯಾಕಲ್ ಆಗಿದೆ ಮತ್ತೆ ಸೂಪರ್ ಟ್ಯಾಕಲ್ ಅದಕ್ಕೆ ಏನು ಸುಬೆಂಚಾವ ವಿವೇಕಾನಂದ ಸಂಸ್ಥೆಯವರು ಎಕಡೆ ಬರ್ತಾರಲ್ಲ ಕಬಡ್ಡಿಯನ್ನು ಗಮನಿಸ್ತಾ ಇರುವಾಗ ಬರ್ಚಾ 13 ಅವೇ 30 in favor of ವಿವೇಕಾನಂದ ಅವು ಹೌದಾ ನಮ್ಮ ವಿವೇಕಾನಂದ ಕಡೆಯಿಂದ ನದಿಯಲ್ಲಿ ನವರ ಕಾಲೇಜಿನ ಅಂಕಣದ ಒಳಗಡೆ ಅಂಕ ಗಳಿಸುವ ಪ್ರಯತ್ನದಲ್ಲಿ ಪ್ರಯತ್ನವಾಗಿದೆ ಒಂದು ಅಂಕದ ಸೇರ್ಪಡೆ ಧವಳ ಸಂಸ್ಥೆಗೆ ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 9-30 ಮುನ್ನಡೆಯಲ್ಲಿ ವಿವೇಕಾನಂದ ಈ ಮಧ್ಯೆ ಮತ್ತೆ ಪ್ರಕಲಾಗಿದೆ ಆ ಒಂದು ಅಂಕದ ಸೇರ್ಪಡೆ ಧವಳ ಸಂಸ್ಥೆಗೆ 10-13 10ರಲ್ಲಿ 3 ಅಂಕದ ಅಂತರದಲ್ಲಿ ಮಧ್ಯ ಮುಂದುವರಿಯಿತು ನನಗೇನು ಇದ್ದಾನೆ ಪಾಪಗೆ Right race out. ಬೋನಸ್ ಅಂಕದ ಸೇರ್ಪಡೆ ಮತ್ತೆ ಅಂಕಪಟ್ಟಿಯನ್ನು ಗಮನಿಸಿ ಥರ್ಡ್ ರೌಂಡ್ 14-10 ಥರ್ಡ್ ರೌಂಡ್ ಸೇರ್ಪಡೆ ಧವಳ ಸಂಸ್ಥೆಗೆ 14-11 14-11ರಲ್ಲಿ ಅಂಕ ಟಚ್ ಪಾಯಿಂಟ್ ಅಂಕದ ಸೇರ್ಪಡೆ single point. Yes.
ತೆಗೆದುಕೊಳ್ಳಲಾಗಿದೆ. ಅಂಕಪಟ್ಟಿಯನ್ನು ಗಮನಿಸ್ತಾ ಇರುವಾಗ 15-15 ಸಮಬಲದ ಹೋರಾಟದಲ್ಲಿ ಮತ್ತೆ ಪಂದ್ಯಾಟವನ್ನು ಮುಂದುವರಿಸ್ತಾ ಹದಿನಾರು 15 ಮತ್ತೆ ಮತ್ತೆ ಒಂದು ಅಂಕದ ಸೇರ್ಪಡೆ ಡಬ್ಲ್ಯೂ ಸಂಸ್ಥೆಗೆ 16-16 ಸಮಬಲದ ಹೋರಾಟದಲ್ಲಿ ಪ್ರಥಮಾರ್ಧದ ಮುಕ್ತಾಯದಲ್ಲಿ మన అయ్యే పెట్టాడు బల్ ఫుల్లీ రేట్ అవుతున్నావా ఏరి ఏరి ఏరండి ಮಾಡಲೇದೇ ಟೋಟಲ್ అవుతుంది bonus point. All right. 19-18. ಮತ್ತೆ ಮತ್ತೆ ದಾಖಲಾಗಿ ಒಂದು ಅಂಕದ ಸೇರ್ಪಡೆ ಇವರಿಗೆ 20-22 ಮಧ್ಯ ಮತ್ತೆ ಆ ಸೂಪರ್ ಟೈಗಲ್ 2 ಪಾಯಿಂಟ್ಸ್ 23-22 22-23 in favor of ವಿವೇಕಾನಂದ ಪುತ್ತೂರು. ಮಧ್ಯ ಮತ್ತೆ ದಾಖಲ ಒಂದು ಪ್ರಯತ್ನ ಒಂದು ಅಂಕದ ಸೇರ್ಪಡೆ ಮತ್ತೆ ಸಮಬಲದ ಹೋರಾಟ 23-23 ಕೊನೆಯ 4 ನಿಮಿಷವನ್ನು ಅಂಪೈರ್ ಕರೆದಿದ್ದಾರೆ. ಕೊನೆಯ 4 ನಿಮಿಷ ಈ ಮತ್ತೆ ಅಂಕಪಟ್ಟಿಯನ್ನು ಗಮನಿಸುವಾಗ ಮತ್ತೆ ಸೂಪರ್ ಟೈಗಲ್ನ ಸೇರ್ಪಡೆ ಅಂಕಪಟ್ಟಿಯನ್ನು ಗಮನಿಸುವಾಗ 25-23 22-25 ಮತ್ತೆ ಒಂದು ಅಂಕದ ಸೇರ್ಪಡೆ. ಈ ಮಧ್ಯ ಸಮಯದ ಕೋರಿಕೆಯಲ್ಲಿ ವಿವೇಕಾನಂದ ಸಂಸ್ಥೆಯವರು ಅಂಕಪಟ್ಟಿಯನ್ನು ಗಮನಿಸುವಾಗ 26-23 ಇನ್ ಫೇವರ್ ಆಫ್ ವಿವೇಕಾನಂದ ಪುತ್ತೂರು. 23-26ರಲ್ಲಿ
ಮೂರು ಅಂಕದ ಮುನ್ನಡೆ. Right. ಒಂದು ಅಂಕದ ಸೇರ್ಪಡೆ. ಅಂಕಪಟ್ಟಿಯನ್ನು ಗಮನಿಸುವಾಗ 27 23 ಗಮನಿಸ್ತಾ ಇರುವಾಗ 27ರಲ್ಲಿ ಇನ್ ಫೇವರ್ ಆಫ್ ವಿವೇಕಾನಂದ 33-27. దాన్ని జోరైన దాన్ని ಹಲೋ ಮಧ್ಯದಲ್ಲಿ ಅಂಕಪಟ್ಟಿಯನ್ನು ಗಮನಿಸ್ತಾ ಹೋಗುವಾಗ ಹಲೋ ಸೆಕೆಂಡ್ ಮ್ಯಾಚ್ GFGC Upinangadi versus Sri Ram College Kalladka in court number 2, followed by Benderson College Kundapur and SANCHARI Mangalore in court number 1. Let's get ready. GFGC Upinangadi and Sri Ram Kalladka in court number 2. Benderson College Kundapur and SDM Mangalore in court number 1. It's the first call. ಕೊನೆಯ 1 ನಿಮಿಷವನ್ನು ಕರೆಯಲಾಗಿದೆ. ಈ ಮಧ್ಯೆ ಅಂಕಪಟ್ಟಿಯನ್ನು ಗಮನಿಸುವಾಗ 28-24 4 ಹಂತದ ಅಂತರದಲ್ಲಿ ವಿವೇಕಾನಂದ ಥರ್ಡ್ ರೈಟ್. GFGC Upinangadi versus Sri Ram Kalladka in court number 2. All the two teams please get ready for the second round. In court number 1, Benderson College Kundapur and SDM Mangalore. In court number 1. 33-24 ದಯವಿಟ್ಟು ತಯಾರು ಮಾಡ್ಕೊಳ್ಳಿ. 14-33ರಲ್ಲಿ ಕರ್ನಾಟಕ versus Upinangadi, Kundapur versus Mangalore. Court number 1, Kundapura versus Mangalore. Court number 2, Upinangadi versus Karkala. Sriram. ಈ ಮಧ್ಯೆ ಮತ್ತೆ ಟ್ಯಾಕಲ್ ಈ ಮಧ್ಯೆ ಪಂದ್ಯಾಟದ ಮುಕ್ತಾಯದಲ್ಲಿ 34-25 ಆಯ್ಕೆ ಆಗಿದೆ. ಎರಡು ಸಂಸ್ಥೆಯವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇನೆ. Please get ready. GFGC Upinangadi and Sri Ram Kalladka in court number 1. Court number 2, Benderson College Kundapura and SDM BPM.
court number 1. Mandaskar, Kundapur and SDM BPM. Score 49-16. Favor of Ullala. Yes. Uppinangadi versus Kalladka. Court number 2. Sharad, please call the teams. Uppinangadi versus Kalladka. Sri Ram Kalladka and GFGC.